ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಿಗ್ಗೆ ಅಲ್ಲ, ಸ್ನಾನ ಎಲ್ಲ ಆಯಿತು. ನಂದು ಸ್ನಾನ ಆಗಿ ಮಗಳು ಮಲಗಿದ್ದಾರೆ. ನಂದು ಈಗಷ್ಟೇ ಆಯಿತು. ಯಾವಾಗಲೂ ಬ್ರೆಡ್ ಇರ್ತದೆ. ಇವತ್ತು ಬನ್ ತಂದಿದ್ದಾರೆ, ಕಾಫಿ ಜೊತೆ ಬನ್. ಅದು ಇನ್ನೊಂದು ಬ್ರೆಡ್ ತರ್ತಾರೆ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅದು ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಇವರು ಹೋಗಿ ಬನ್ ತಗೊಂಡು ಬಂದರು. ಪರವಾಗಿಲ್ಲ, ಯಾವುದಾದ್ರೇನು ಒಟ್ಟಿಗೆ ಹೋದರೆ ಆಯಿತು. ರೊಟ್ಟಿ ಉಂಟು, ರೊಟ್ಟಿ ತಿಂದರೆ ನೀರು ಕುಡಿಬೇಕು, ನೀರು ಜಾಸ್ತಿ ಕೊಡಲ್ಲ. ಅದಕ್ಕೆ ಅದು ತಿಂದರೆ ಮತ್ತೆ ನನಗೆ ಗಡಿಗೆ ಬಾಯಾರಿಕೆ ಆಗ್ತಾ ಇರ್ತದೆ. ನೀರು ಜಾಸ್ತಿ ಕೊಡಬಾರ್ದು ಅಂತ ನಮ್ಮಮ್ಮ ಹೇಳ್ತಾರೆ. ಅದಕ್ಕೋಸ್ಕರ ನೀರು ಸ್ವಲ್ಪ ಕೊಡ್ತಾರೆ. ಅದಕ್ಕೆ ನಾನು ಬೇಡ ಅಂತ ಬನ್ನೇ ತಿಂತಾ ಇದ್ದೀನಿ. ಡೈಲಿ ವಿಡಿಯೋ ಮಾಡಬೇಕಂತ ಎನಿಸೋದು. ರಾತ್ರಿ ನನ್ನ ಮಗಳು ಮಲಗುವುದೇ ಇಲ್ಲ. ಅವಳು 12 ಗಂಟೆ ಅಷ್ಟೊತ್ತಿಗೆ ಎದ್ದೆ ಹೇಳ್ತಾಳೆ. 12-12:30 ಅಷ್ಟೊತ್ತಿಗೆ ಎದ್ದು ಹೇಳ್ತಾಳೆ. ಅಷ್ಟರ ನಂತರ ಎದ್ದ ನಂತರ ಬೆಳಿಗ್ಗೆನೆ ಮಲಗುವುದು. ನನಗೆ ಕೂತು 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 ಫುಲ್ ಬೆನ್ನೆಲ್ಲ ನೋವು. ಆಗ ಬೆಳಿಗ್ಗೆ ವೀಡಿಯೋ ಮಾಡೋಕ್ಕೆ ನನಗೆ ಮನಸ್ಸೇ ಬರಲ್ಲ. ನಮ್ಮ ಮನೆಯವ್ರು ಹೇಳ್ತಾರೆ, ನೀನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ. ನಿನ್ನೆ ಬೈಕೊಂಡೇ ಕೂತ್ಕೊಂಡೆ. ಇವರಿಗೇನು, ನಾನಿಲ್ಲಿ ಕೂತ್ಕೊಂಡು ಇವ್ರು ಪುನಃ ಬೆಳಿಗ್ಗೆ ವೀಡಿಯೋ ಮಾಡು ಅಂತ ಹೇಳ್ತಾರೆ ಅಂತ. ನಾನು ಗೊತ್ತಿಲ್ವಾ, ಅದೇಳುದಿಲ್ಲ ಅಲ್ಲ. ಅವರೊಂದು 1 ಗಂಟೆ ಅರ್ಧ ಗಂಟೆ ಕೂತ್ಕೊಳ್ತಾರೆ. ಹೌದಪ್ಪ. ನಾನು 12 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ 6 ಗಂಟೆ 7 ಗಂಟೆ ತನಕ ಕೂತ್ಕೊಳ್ತೀನಿ. ಅಷ್ಟು ಕೂತ್ಕೊಳ್ಳುವಾಗ ಸಾಕಾಗ್ತದೆ. ಕೆಲವರಿಗೆ ಅನುಭವ ಆಗಿರ್ಬೋದು. ಅದೇನ ಈಗಿನ ಮಕ್ಕಳೇನ ಅಂತ ಮಲಗುದಿಲ್ಲ. ಮೊದಲೆಲ್ಲ ನಾವೆಲ್ಲ ಮಲಗ್ತಿರ್ಲಿಲ್ವಾ ಆತ? ಹೆಂಗ್ ಗೊತ್ತಿಜ ಅಲ್ಲ, ನಮ್ಮಮ್ಮನವ್ರು ಹೇಳ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ. ಅವರಮ್ಮ ಹೇಳಿಲ್ವಾ ಅಂತ ಅವರೇ ಹೇಳಿದಾರೆ. ಅವರು ಇವ್ರು ಜಾಸ್ತಿ ಕುಂಭಕರ್ಣ ಅಂತ ಎದ್ದೇಳ್ತಾನೆ ಇರಲಿಲ್ಲ ಅಂತೆ. ನಾನು ನನ್ನ ಬಗ್ಗೆ ಹೇಳಿದಲ್ಲ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ ನಾನು. ಆಗ ಬಣ್ಣ ಏನೋ ಅಷ್ಟು ಚೆನ್ನಾಗಿಲ್ಲ, ತಿನ್ಬೇಕಲ್ಲ ಅಂತ ಹೊಟ್ಟೆ ಹಸಿವು ಆಗ್ತಾ ಉಂಟು. ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಇರೋದೇ ಅದು, ಸಿಕ್ಕಿದ್ದು ಅದು. ಈಗ ಸತ್ಯ ಅವಳು ಯಾವಾಗ ಒಂದು 2 ತಿಂಗಳು ಆಗ್ತದೆ ಅಂತ ಕಾಯ್ತಾ ಇದ್ದೀನಿ. ತಿನ್ಬೋದು ಅಂತ ತಿಂದರೆ, ಅದೆಲ್ಲ ತಿಂದರೆ ನೀರೆಲ್ಲ ಜಾಸ್ತಿ ಕುಡಿಬೇಕಲ್ಲ. ಯಾಕೆ ಅಂತ ಗೊತ್ತಿದ್ದು, ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ನಾನು ಮಾತ್ರ ಕುಡಿತೇನೆ ಅಲ್ಲಿಂದ ಅಲ್ಲಿಗೆ, ನಂಗೆ ಆಗಲ್ಲ. ಕಾಫಿ ಇಷ್ಟು ಕೊಟ್ಟಿದ್ದಾರೆ. ಬ್ರೆಡ್ ಆದರೆ ಇದರಲ್ಲಿ ಒಂದು ಲಾಸ್ಟ್ ಒಂದು ಸ್ವಲ್ಪ ಉಳಿತಾ ಇತ್ತು. ಇದು ಬನ್ನಲ್ಲ. ಗ್ಲಾಸ್ ದೊಡ್ಡುಂಟು ಆಯ್ತಾ? ಇಲ್ಲಿ ಚಿಕ್ಕದು ಅಂತ ಉಂಟು. ಅಬ್ಬಾ, ದೊಡ್ಡುಂಟು. ರೂಮಲ್ಲೇ ಇದ್ದೆ, ತುಂಬ ದಿನ ಆದಮೇಲೆ ಹೊರಗೆ ಬರ್ತಾ ಇದ್ದೀನಿ. ನನ್ನ ಮಗ ಸಹ ನೋಡಿ, ಸ್ಕೂಲಿಂದ ಬಂದು ಹಂಗೆ ಎಲ್ಲ ಮಿಸ್ ಮಾಡಿ ಬರ್ತಾನೆ ಸ್ಕೂಲಿಂದ ಬರುವಾಗ. ಅಬ್ಬಾ, ಕೇಳ್ತಾರೆ ರಬ್ಬರ್ ಒಂದಿಲ್ಲ ಅಂತೆ, ಮತ್ತೆಲ್ಲ ಉಂಟಂತೆ. ನಾನು ಆಯಿತು ಇವತ್ತಿಗೆ 24 ಡೇಸ ಏನಾಯಿತು ಹೊರಗೆ ಬರದೆ. ಇವತ್ತು ಹೊರಗೆ ಬಂದೆ. ಜಾಸ್ತಿ ಒಳಗೆ ನಿಂತಿದೆ ಅಂದರೆ ಎದ್ದು ಕೂಲಿಗೆಲ್ಲ ಸ್ವಲ್ಪ ಕಷ್ಟ ಇತ್ತು ಅಂತ ಹಾಗೆ. ಮತ್ತು ನಾನು ಆಯಿತು, ಈಗ ಸಂಜೆ ಅಮ್ಮ ಕಾಫಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಕುಡಿಬೇಕು. ಬೆಳಿಗ್ಗೆ ಬ್ರೆಡ್ ಇರಲಿಲ್ಲ, ಬನ್ ಇತ್ತು. ಈಗ ಬ್ರೆಡ್ ಸಹ ತಂದಿದ್ದಾರೆ ನಮ್ಮ ಮನೆಯವರು, ಅದನ್ನು ತಿನ್ನಬೇಕು. ನನ್ನ ಮಗಂದು ತಿಂಡಿ ತಿಂದಾಯಿತು, ಇನ್ನು ಕಾಫಿಯನ್ನು ಕುಡಿಲಿಕ್ಕೆ ಬಾಕಿ ಉಂಟು. ಅಲ್ಲೇ ಇಟ್ಟು ಹೋಗಿದ್ದಾನೆ. ಕಿಚನ್ಗೆ ಬರದೆ ಎಷ್ಟೋ ದಿನಗಳಾದಮೇಲೆ ಕಿಚನ್ಗೆ ಬರ್ತಾ ಇದ್ದೀನಿ. ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾನೆ ನನ್ನ ಮಗ. ಅರ್ಧ ತಿಂದು ಅವನ ಬಟ್ಲು ಅಲ್ಲೇ ಉಂಟು ತಿಂದದ್ದು. ರೊಟ್ಟಿ ತಿಂದಾಗಿರಬೇಕು ಹಾಗೆ. ಕಿಚನಲ್ಲಿ ಅಲ್ಲಲ್ಲಿ ಉಂಟು ಎಲ್ಲ. ಅಮ್ಮ ಒಬ್ಬರೇ ಪಾಪ ಮಾಡಬೇಕಲ್ವ, ಹಾಗೆ ಅವರಿಗೂ ಸ್ವಲ್ಪ ಈಗ ಪರವಾಗಿಲ್ಲ, ಸ್ವಲ್ಪ ಆರೋಗ್ಯ ಸುಧಾರಿದೆ. ಅಂದರೆ ಬೆನ್ನು, ಅವರಿಗೆ ಸೊಂಟ ನೋವಿತ್ತು, ಬಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ. ಇವನು ಮಿಸ್ ಮಾಡಿ ಬಂದಿದ್ದಾನೆ. ಅದು ಏನು ಹೇಳ್ತಾನೆ, ನಾನು ಬೆಳಗಾಯ್ತು ಬೇಗ ಅವಾಗ ನಾನು ಬಿಟ್ಟು ಹೋಗುದು, ಅವಾಗ ಸಿಕ್ಕಿಲ್ಲ. ಎಷ್ಟು ಅರ್ಥ ಆಯ್ತಾ ಇಲ್ವಾ ಗೊತ್ತಿಲ್ಲ ನಿಮಗೆ. ಅವನು ಹೇಳಿದ್ದು ಬೆಲ್ಲ ಆಯ್ತಂತ ಬೇಗ, ಆಗಿದ್ದು ಅರ್ಜೆಂಟಲ್ಲಿ ಇಟ್ಟದ್ದು, ಆಗೆಲ್ಲ ಮಿಸ್ ಆಗಿದೆ. ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ನೋಡಿ. ಎಂತ ಮಾಡ್ತಾರೆ, ಅವ್ರದ್ದು ಸೋಪ್ ರೆಡಿ ಆಯಿತು, ಅದನ್ನು ಇಡ್ತಾ ಇದ್ದಾರೆ. ಹೊಸದಾಗಿ ಮಾಡಿದಂಥದ್ದು ಮಿಲ್ಕ್ ಸೋಪ್. ಓ, ಮಕ್ಕಳಿಗೆ ಹಾಕ್ಬೋದಲ್ಲ?
ಹಾಕ್ಬೋದು. ಅಲ್ಲ ಯಾರಿಗೆ ಸಾಕ್ಬೋದು. ನಾನು ಮಗುವಿಗೆ ಹಾಕ್ಲಿಕ್ಕೆ ಒಂದು ಮಾಡಿ ಮಾಡಿಂದ ಯಾವಾಗದಿಂದ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಅಷ್ಟು ಚಿಕ್ಕ ಮಕ್ಕಳಿಗೆ ಹಾಕ್ಬೋದು ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಈಗ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀವಿ. ಬಟ್ ನಾವು ಸದ್ವಿನಿಗೆಲ್ಲ ಹಾಕಿ ನೋಡಿದ್ವಿ, ನಮಗೆ ಏನು ತೊಂದರೆ ಆಗಿಲ್ಲ. ಹಾಗಾಗಿ ಒಂದು 2-3 ವರ್ಷ ಮಕ್ಕಳ ಮೇಲೆ ಹಾಕ್ಬೋದು, ತೊಂದರೆ ಇಲ್ಲ. ತುಂಬ ಚಿಕ್ಕ ಮಗುವಿಗೆ ನಮಗಿನ್ನೂ ಗೊತ್ತಿಲ್ಲ, ನಾವು ತಪ್ಪು ಮಾಹಿತಿ ಕೊಡೋದು ತಪ್ಪಾಗುತ್ತೆ. ಗೊತ್ತಿಲ್ಲ. ಈ ಸೋಪ್ ಉಂಟಲ್ಲ, ಪ್ಯೂರ್ ಹಾಲು, ಅಂದರೆ ನಾವೇನು ಹಾಲು ಕುಡಿತೀವೋ ಅದೇ ಹಾಲನ್ನು ಹಾಕಿ ಮಾಡಿರುವಂಥ ಸೋಪ್ ಇದು. ನನ್ನ ಮಗಳು ಮಲಗಿದ್ದಾಳೆ. ರಾತ್ರಿ ಫುಲ್ಲು ನಿದ್ದೆ ಇರಲಿಲ್ಲ, ನಾನು ಆವಾಗಲೇ ಹೇಳಿದೆ. ಫುಲ್ಲು ಕೂತ್ಕೊಂಡು ಜಾಗರಣೆ. ಅಪ್ಪ ಬರಬೇಕು ನಾಳೆ. ಎಂತಕ್ಕೆ? ನೀವು ಮತ್ತೆ ಅಪ್ಪ ಎಂತಕ್ಕೆ ಬರಬೇಕು? ನಾವಿಬ್ರು ಹೋಗ್ಬೇಕಂತ ಅವನ ಸ್ಕೂಲಿಗೆ. ಪೇಪರ್ ಕೊಡ್ತೆ. ಓ, ಅವನ ಎಕ್ಸಾಮ್ ಆಯ್ತು ಮೊನ್ನೆ. ಬಟ್ಟೆ ಇಲ್ಲ ಎಂತದಿಲ್ಲ. ಬನ್ನಡ ಕನ್ನಡ ಮ್ಯಾಥ್ಸ್ 20 100 ಅನ್ನ ಅಂಚೆ ಹತ್ತು ಈಗ 20 ತಿಕ್ಕುದುಂಡು ಪರ್ಸೆಂಟೇಜ್ ಮಲ್ಪನಾಗ 100 ಫುಲ್ ವಾರ ತಿಕ್ಕುದು. ಕನ್ನಡ ಬಕ್ಕ ಮ್ಯಾಥ್ಸ್, ಇಂಗ್ಲಿಷ್ 18.5, EVS 19.5 19 ಒಂದು ಅದಂತ ಹೇಗೆ 0.05 ಅಷ್ಟೇ ಮಾರ್ಕ್ಸ್ ಕಮ್ಮಿ ಇರುವುದು. ತೊಂದರೆ ಇಲ್ಲ 20ಅಲ್ಲಿ. ಅದು ಮಿಸ್ ಆಗಿದೆ ಏನಂದ್ರೆ ಅವನಿಗೆ ಪಾಪ ನಾನು ಹೇಳಿಕೊಡ್ಲಿಲ್ಲ. ಎಕ್ಸಾಮ್ ಏನಾದ್ರು ಹೇಳಿಕೊಡ್ತೇನೆ ಫುಲ್ ಬರೀತಿದ್ದ. ಗೊತ್ತುಂಟು ನಂಗೆ, EVS ಗೊತ್ತುಂಟು. ಇಂಗ್ಲಿಷ್ ಸ್ವಲ್ಪ ಇದು ನನ್ನ ಮಗನ ಹ್ಯಾಂಡ್ ರೈಟಿಂಗ್. ಎಂತ ಅರ್ಥ ಆಗ್ತದಿಲ್ವ ಗೊತ್ತಿಲ್ಲ ನಿಮಗೆ. ಕೆಲವರಿಗೆ ಅರ್ಥ ಆಗ್ತದೆ, ಇಲ್ಲ ಅಂತಲ್ಲ. ಅಂದ್ರೆ ಅವನು ಜಾಯಿಂಟ್ ಲೆಟರ್ ಬರೆಸಲ್ಲ, ಬಿಡಿ ಬಿಡಿಯಾಗಿ ಬರೆಸ್ತಾರೆ, ಹಾಗೆ ಪರವಾಗಿಲ್ಲ. ಜಾಯಿಂಟ್ ಲೆಟರ್ ಆದರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ, ಯಾಕಂದ್ರೆ ಕೆಲವಿದ್ದು ಮಕ್ಕಳಲ್ಲ, ಅದು ಹ್ಯಾಂಡ್ ರೈಟಿಂಗ್ ಗೊತ್ತೇ ಆಗಲ್ಲ ಏನು ಬರೀತಿದ್ದಾರೆ ಎಂತ ಅಂತ. ಆಯ್ತಾ, ನಾನು ಹೊರಗೆ ಹೋಗಿ ನೋಡಿ ಬರ್ತೀನಿ. ಏರು ದೊಡ್ಡ ನನ್ನ ಅಮ್ಮ ಆಚೆ ಮನೆಗೆ ಹೋಗಿದ್ದೆ, ನಾನು ಹುಷಾರಿಲ್ಲ ಅಂತ ಹೇಳಿದಲ್ಲ, ಅವರು ಹೋಗ್ಲಿಲ್ಲ. ತುಂಬ ದಿನ ಆಯಿತು, ಇವತ್ತು ಹೋಗಿದ್ದಾರೆ. ಒಬ್ಬ ಒಳಗೆ ಇದ್ದು ಏನು ಇದು ಒಳಗೆ ಒಂದು ರೂಮಲ್ಲಿ ಕೂಡ ಹಾಕಿದಾಗೆ ಆಗಿತ್ತು ನನಗೆ. ಚೆನ್ನಾಗುಂಟು. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ, ನನಗೆ ಗೊತ್ತೇ ಇಲ್ಲ. ಯಪ್ಪ ಮಗ ಕ್ಲೀನ್ ಮಾಡ್ತೀನಿ. ಸಾಟರ್ಡೆ ಕ್ಲೀನ್ ಆಗ್ತದೆ. ಓ, ಸಾಟರ್ಡೆ ಕ್ಲೀನ್ ಮಾಡಿದಂತೆ. ಮಿಷಿನಲ್ಲಿ ಸೌಂಡ್ ಕೇಳ್ತಾ ಇತ್ತು ನಂಗೆ. ಅದೇನಾ? ಅವೇನಾ? ಅಲ್ಲಿ ಮತ್ತೆ ಇಲ್ಲಿ ಒಂದು ಮಾಡಿ. ಓ, ಅಲ್ಲಿ ಮತ್ತೆ ಇಲ್ಲಿ ಮಾಡಿದಂತೆ. ಅಲ್ಲೆಲ್ಲ ಕಮ್ಮಿ ಮಾಡಿದ್ವಿ, ಇಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ಅದು ಫುಲ್ ಹುಲ್ಲಿತ್ತು ಎಲ್ಲ. ಅಷ್ಟು ಅಂಕಲ್ ಮಾಡಿದ್ದು, ಇಷ್ಟು ಅವ್ರು ಮಾಡಿದ್ದು ನೋಡಿ. ಅಷ್ಟು ಅವರು ಮಾಡಿದ್ದು, ಇಷ್ಟು ಇವರು ಮಾಡಿದ್ದಂತೆ. ಮಾಡಿದ್ದಾರೆ. ನಾನು ಕಾಫಿ ಕುಡಿತೀನಿ. ಜಾಸ್ತಿಯಾಗಿ ತುಂಬ ಹಾಳಾಕಿ ಸ್ವಲ್ಪ ಕಾಫಿ ಹುಡಿ ಹಾಕ್ತಾರೆ. ಯಾಕಂದರೆ ಮೊದಲೇ ಉಷ್ಣ ಎಲ್ಲ ಹೀಟಾಗಿ ನನಗೆ ಒಂಥರ ಆಗಿದೆ ಈಗಲೇ. ಮತ್ತೆ ತಂಪಾಗಬಾರ್ದಂತೆ. ನಾನು ಇವರು ಬ್ರೆಡ್ಡೇ ತಂದದ್ದು ಅಂತ ಹೇಳಿದೆ ಅಲ್ಲ, ಅವರು ಪುನಃ ತಂದದ್ದು ಬೆನ್ನೆ ತಂದಿದ್ದಾರೆ, ಅದನ್ನ ಇಟ್ಕೊಂಡು ಬರ್ತಾರೆ. ಓಕೆ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ನನಗೂ ಅರ್ಥ ಆಗಿಲ್ಲ. ಓಕೆ ಬಾಯ್.